ಹೇ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ನಾನು ಎಂದಿನಂತೆ 30 ಡೇಸ್ ಡಾನ್ಸ್ ಚಾಲೆಂಜ್ ಇದು 17ನೇ ದಿವಸ ಅಲ್ಲ, ಹಾಗೆ ಡಾನ್ಸ್ ಮಾಡಿ ಅದರ ನಂತರ ವಿಡಿಯೋ ಅಪ್ಲೋಡ್ ಮಾಡಿ ಕೆಳಗೆ ಇಡುವಾಗ ಮೆಸೇಜ್ ಬರ್ತದೆ. ಆ ಮೆಸೇಜ್ ನೋಡಿ ನಿಜವಾಗ್ಲೂ ನನಗೆ ಶಾಕಿಂಗ್ ಆಗ್ತದೆ. ಯಾಕಂದ್ರೆ ಇದು ನಂಬಲಿಕ್ಕಿನೇ ಅಸಾಧ್ಯ ಅಂತ ಆಗ್ತದೆ. ಆ ಟೈಪಲ್ಲಿ ಒಂದು ನ್ಯೂಸ್ ಕೇಳಲಿಕ್ಕೆ ಸಿಗ್ತದೆ. ಅದೇನಂದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವಲ್ಪ ತಿಂಗಳಲ್ಲಿ ಒಂದು ವೈರಲ್ ಆದಂತಹ ಒಂದು ಆಶಾ ಪಂಡಿತ್ ಇನ್ನಿಲ್ಲ ಅಂತ ಹೇಳುವಂತ ನ್ಯೂಸ್ ಕೇಳಿ ನಿಜವಾಗ್ಲೂ ಶಾಕ್ ಆಗ್ತದೆ. ಯಾಕಂದ್ರೆ ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ, ಗೊತ್ತಾಯ್ತಾ? ಅವರಿಗೆ ನಿನ್ನೆ ಒಂದು ನೈಟ್ ವಾಮಿಟಿಂಗ್ ಆಗಿ ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಯಾಕಂದ್ರೆ ನಾನು ಇದು ನಿಜವಾ ಸುಳ್ಳ ಅಂತ ಹೇಳಿಕ್ಕೆ ಮತ್ತೆ ಕನ್ಫರ್ಮ್ ಮಾಡ್ಲಿಕ್ಕೆ ಅವರದೊಂದು ಪೇಜಿಗೆ ಹೋಗ್ತೇನೆ. ಅಲ್ಲಿ ಎಷ್ಟೋ ಮಂದಿ ಯೂಟ್ಯೂಬರ್ಸ್ ಆಗಲಿ ಹಾಗೇನೆ ಒಂದು ಇನ್ಫ್ಲುಯೆನ್ಸರ್ ಆಗಲಿ ಓಂ ಶಾಂತಿ ಅಂತ ಹಾಕಿದ್ದಾರೆ. ಮತ್ತೆ ನಾನು ಅಲ್ಲಿ ಕೆಲವರದ್ದು ಕಮೆಂಟ್ಸ್ ನೋಡ್ತೇನೆ, ಕನ್ಫರ್ಮ್ ಕೆಲವರು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಒಂದು ವ್ಯೂಸ್ ಬರ್ಲಿಕ್ಕೋಸ್ಕರ ಫೇಕ್ ನ್ಯೂಸ್ ಕೂಡ ಹಾಕ್ತಾರೆ. ಕೆಲವರು ಹ್ಯಾಕ್ ಮಾಡಿರ್ತಾರೆ ಮೊಬೈಲ್, ಒಬ್ಬರ ಅಕೌಂಟ್ ಅನ್ನು ಹ್ಯಾಕ್ ಮಾಡಿ ಕೂಡ ಬೇರೆ ಯಾರೋ ಚಲಾಯಿಸ್ತಿರ್ತಾರೆ. ಅಂದ್ರೆ ಒಂದು ಫೇಮಸ್ ಆಗುವಾಗ ಆ ಒಂದು ಸ್ಟಾರ್ ಅನ್ನ ಅಥವಾ ಇನ್ಫ್ಲುಯೆನ್ಸರ್ ಅನ್ನಾಗ್ಲಿ ಯೂಟ್ಯೂಬರ್ ಅನ್ನಾಗ್ಲಿ ಹೆಸರು ಒಂಥರ ಸ್ವಲ್ಪ ಇದು ಮಾಡ್ಲಿಕ್ಕೆ ಅಂತ ಹೇಳಿ ಕೂಡ ಹ್ಯಾಕ್ ಮಾಡಿ ಕೂಡ ಹಾಕ್ತಾರೆ. ಹಾಗೆ ಇದು ಹ್ಯಾಕ್ ಆಗಿದೆ ಅಂತ ನನಗೆ ಮೇನ್ ಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ನಾನು ಆ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ತೇನೆ. ಮತ್ತೆ ಬಹಳಷ್ಟು ಮಂದಿದು ಕಮೆಂಟ್ಸ್ ಬಂದಿದೆ. ಅದರಲ್ಲಿ ಕೆಲವರು ಹೇಳ್ತಾರೆ ಹೌದು ನಾವು ಅವರ ಮನೆ ಹತ್ರದವರು ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾರೆ. ಅದರ ನಂತರ ಮತ್ತೆ ಕನ್ಫರ್ಮ್ ಮಾಡ್ಲಿಕ್ಕೆ ನಾನು ಇನ್ನೊಂದು ಇನ್ಫ್ಲುಯೆನ್ಸರ್ ಇರ್ತಾರೆ, ಅವರದೊಂದು ನನಗೆ ವಿಡಿಯೋ ಬಂದಿರ್ತದೆ ಕೂಡ. ಮತ್ತೆ ಅವರದು ಸರ್ಚ್ ಕೊಟ್ಟು ಮತ್ತೆ ನಾನು ನೋಡ್ತೇನೆ. ನೋಡುವಾಗ ಹೌದು ಅಂತ ಹೇಳ್ತಾರೆ ಅದರಲ್ಲಿ. ಯಾಕಂದ್ರೆ ಅವರಿಗೂ ಒಂದು ಅನೌನ್ಸ್ ಮಾಡ್ಲಿಕ್ಕೆ ಕೂಡ ಒಂದು ಕನ್ಫರ್ಮ್ ಬೇಕಲ್ಲ, ನಿಜವಾ ಸುಳ್ಳ ಅಂತ ಹೇಳಿ. ಹಾಗೆ ಅವರು ಕನ್ಫರ್ಮ್ ಹೌದಲ್ವಾ ಅಂತ ಕೇಳಲಿಕ್ಕೆ ಅವರ ಮಗಳಿಗೆ ಕಾಲ್ ಮಾಡಿರ್ತಾರಂತೆ. ಆಗ ಅವರ ಮಗಳು ಹೇಳ್ತಾರಂತೆ, ತುಂಬಾ ಕೂಗ್ತಾ ಇರ್ತಾರಂತೆ ಅವರು. ಮಗಳು ಹೇಳ್ತಾರಂತೆ ಹೌದು ನಿನ್ನೆ ನೈಟಿಗೆ ಅವರಿಗೆ ವಾಮಿಟ್ ಆಗಿತ್ತು, ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ನೋಡಿ ಮನುಷ್ಯನ ಜೀವನ ಇಷ್ಟೇ, ಗೊತ್ತಾಯ್ತಾ? ಇವತ್ತಿದ್ದವರು ನಾಳೆ ಇರುವುದಿಲ್ಲ. ಹಾರ್ಟ್ ಅಟ್ಯಾಕ್ ಕೂಡ ಹಾಗೇನೆ ನಮ್ಮನ್ನು ಕೇಳ್ಕೊಂಡು ಬರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗ್ತದೆ. ಆಕ್ಸಿಡೆಂಟ್ ಕೂಡ ಹಾಗೇನೆ, ಸಾವು ಇವತ್ತ ನಾಳೆ ಅಂತ ಹೇಳಿ ಬರೋದಿಲ್ಲ. ಆ ಡೇಟ್ ಕೂಡ ಕೊಡೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಹಾಗೇನೆ ಅವರೊಂದು ತುಂಬಾ ಎಲ್ಲರ ಅಚ್ಚುಮೆಚ್ಚಿನ ಒಂದು ವ್ಯಕ್ತಿಯಾಗಿದ್ರು. ಈಗ ನಗಿಸುವುದು ಕೂಡ ಎಲ್ಲರಿಗೆ ಬರೋದಿಲ್ಲ ಆ ಒಂದು ಕಲೆ. ಅವರು ತುಳುನಾಡಲ್ಲಿ ಒಂದು ತುಳು ಭಾಷೆಯಲ್ಲಿ ಒಂದು ಬೈತಾ ಇದ್ರು. ನಮ್ಮ ತುಳುನಾಡ ಭಾಷೆ ಬೈಯುದ ಭಾಷೆ ಬೇರೆನೇ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತು ಯಾವ ಟೈಪಲ್ಲೆಲ್ಲ ಇರ್ತದೆ ಅಂತೇಳಿ. ಈವನ್ ನಾನು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾರಿ ಬೈತೇನೆ, ನಾನು ಹಿಂದೆ ಮುಂದೆ ನೋಡುದಿಲ್ಲ. ಆದ್ರೆ ಅವರ ಬೈಗುಳದಲ್ಲೂ ಒಂದು ನಗಿಸ್ತಾರೆ ಅವರು. ಆ ಟೈಪಲ್ಲಿ ಒಂದು ಲ್ಯಾಂಗ್ವೇಜ್ ಇರ್ತಿತ್ತು. ಮುಜ್ಜು ಮುಸುಂಟು, ಮಂಗ ಮುಸುಂಟು ಹೀಗೆಲ್ಲ ಹೇಳಿ ನಗಿಸ್ತಾ ಇದ್ರು. ಯಾವುದೇ ಒಂದು ಕೆಟ್ಟ ಪದವನ್ನು ಇವತ್ತಿನವರೆಗೆ ಅವರು ಪದ ಬಳಕೆ ಮಾಡಲಿಲ್ಲ. ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ನಗಿಸ್ತಿದ್ರು. ಹಾಗೆ ಒಂದು ಶಾರ್ಟ್ ಟೈಮಲ್ಲಿ ಒಂದು 3-4 ತಿಂಗಳಲ್ಲಿ ಒಂದು ಎಲ್ಲರೊಂದು ಅಚ್ಚುಮೆಚ್ಚಿನ ಒಂದು ವ್ಯಕ್ತಿಯಾಗಿದ್ರು. ಮತ್ತೆ ಇನ್ನೊಂದು ನೋಡಿ, ಅವರು ಇರುವಾಗ ಪಾಪ ಎಷ್ಟೋ ಮಂದಿ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅಜ್ಜಿ ಮುದುಕಿ ಹೇಳೋದು ನಿಮ್ಗೆ ಈ ಎಲ್ಲ ಮೇಕಪ್ ಬೇಕಾ ಎಂತೆಲ್ಲ ಹಾಕ್ತಾ ಇದ್ರು ಕಮೆಂಟ್ಸ್. ಅದರ ನಂತರ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ರು. ಈಗ ಅದೇ ಒಂದು ವ್ಯಕ್ತಿಗಳು ಅದೇ ಒಂದು ಕೆಟ್ಟದಾಗಿ ಅವರನ್ನು ಒಳ್ಳೆ ರೀತಿಯಲ್ಲಿ ಸಹ ತುಂಬಾ ಮಂದಿ ಟ್ರೋಲ್ ಮಾಡಿದ್ದಾರೆ. ನಾನು ಟ್ರೋಲರ್ಸ್ನವರಿಗೆ ಕೂಡ ಹೇಳುದು, ಟ್ರೋಲರ್ಸ್ನವರಿಂದ ನಮಗೂ ಕೂಡ ಲಾಭ ಇದೆ. ಅವರಿಗೆ ಕೂಡ ವ್ಯೂಸ್ ಬರ್ತದೆ, ನಮಗೆ ಕೂಡ ವ್ಯೂಸ್ ಬರ್ತದೆ. ಹಾಗೇನೆ ಅವರು ಕೂಡ ಫೇಮಸ್ ಆಗ್ತಾರೆ, ನಾವು ಕೂಡ ಫೇಮಸ್ ಆಗ್ತೇವೆ. ಟ್ರೋಲರ್ಸ್ನಿಂದ ಒಳ್ಳೇದು ಕೂಡ ಇದೆ, ಹಾಗೇನೆ ಕೆಟ್ಟದು ಕೂಡ ಇದೆ. ಕೆಲವರು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಟ್ರೋಲ್ ಮಾಡ್ತಾರೆ, ಕೆಲವರು ಕೆಟ್ಟ ರೀತಿಯಲ್ಲಿ ನಮ್ಮ ಒಂದು ಪರ್ಸನಾಲಿಟಿಯನ್ನು ಕೀಳು ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ. ಅದೇ ರೀತಿ ಒಳ್ಳೆಯ ಟ್ರೋಲರ್ಸ್ ಕೂಡ ಅವರನ್ನು ಒಳ್ಳೆ ರೀತಿಯಲ್ಲಿ ಟ್ರೋಲ್ ಮಾಡ್ತಿದ್ರು, ಅದೇ ರೀತಿ ಕೆಟ್ಟ ರೀತಿಯಲ್ಲಿ ಕೂಡ ಟ್ರೋಲ್ ಮಾಡ್ತಿದ್ರು. ಕೆಟ್ಟದಾಗಿ ಕಮೆಂಟ್ಸ್ ಎಲ್ಲ ಬರ್ತಿತ್ತು. ಈಗ ಯಾರೆಲ್ಲ ಅವರನ್ನು ಬೈತಾ ಇದ್ರು ಅದೇ ಒಂದು ವ್ಯಕ್ತಿಗಳು ಇವತ್ತು ಬಂದು ಓಂ ಶಾಂತಿ ಆಶಕ ಅಂತ ಹೇಳ್ತಾರೆ. ಮನುಷ್ಯರದ್ದು ಬೆಲೆ ಉಂಟಲ್ಲ, ಜೀವನದಲ್ಲಿ ಇರುವಾಗ ಈ ಭೂಮಿ ಮೇಲೆ ಇರುವಾಗ ಯಾರಿಗೂ ಅವರ ಬೆಲೆ ಗೊತ್ತಾಗುದಿಲ್ಲ. ಗೊತ್ತಾಗ್ಬೇಕಾದ್ರೆ ಅವರ ಬೆಲೆ ನಾವು ಸಾಯ್ಬೇಕಂತೆ. ಸತ್ತ ನಂತರ ಬಂದು ಕೂಗಿ ಏನು ಪ್ರಯೋಜನ? ಅದಕ್ಕೋಸ್ಕರ ನಾನು ಹೇಳುದು, ಹೇಟ್ ಕಮೆಂಟ್ಸ್ ಹಾಕುವವರಿಗೂ, ನೀವು ಅಟ್ಲೀಸ್ಟ್ ನಿಮ್ಗೆ ಉಪಕಾರ ಮಾಡ್ಲಿಕ್ಕೆ ಆಗದಿದ್ರೆ ಅಪಕಾರ ಅಂತೂ ಮಾಡಬೇಡಿ. ನಿಮ್ಗೆ ದ್ವೇಷ ಯಾರತ್ರ ಸಹ ಇಟ್ಕೊಳ್ಬೇಡಿ. ಯಾಕಂದ್ರೆ ಈ ಒಂದು ಸಾವು ಹೇಳುದುಂಟಲ್ಲ, ಇದು ಯಾವಾಗ ಬರ್ತದೆ, ನಾನು ಈಗ ಇದ್ರೆ ನಾಳೆ ಇದ್ದೇನಿಲ್ವಂತ ನಂಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಯಾರನ್ನು ದ್ವೇಷ ಮಾಡಬೇಡಿ. ಯಾರನ್ನು ದ್ವೇಷ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಇವತ್ತು ನೀವು ಬೇಕಾಬಿಟ್ಟು ಆ ಒಂದು ಮನುಷ್ಯರಿಗೆ ಬೈದಿರ್ತೀರಿ, ಕೆಟ್ಟದಾಗಿ ಪದ ಯೂಸ್ ಮಾಡ್ತಿರ್ತೀರಿ. ನಾಳೆ ನೀವು ಅದೇ ಒಂದು ವ್ಯಕ್ತಿ ಆ ಒಂದು ಬೈದವರಿಗೆ ಹೋಗಿ ಒಂದು ಕೂಗಿ ಎಲ್ಲ ಕಮೆಂಟ್ಸ್ ಹಾಕುವಾಗ ಅದು ನಿಮ್ಗೇನೆ ಬೇಸರ ಆಗ್ತದೆ. ಈ ಒಂದು ವ್ಯಕ್ತಿ ಭೂಮಿ ಮೇಲೆ ಇರುವಾಗ ನಾನು ಎಷ್ಟು ಕೆಟ್ಟದಾಗಿ ಪದ ಬಳಕೆ ಮಾಡಿ ಕೆಟ್ಟದಾಗಿ ಬೈದಿದ್ದೀನಿ, ಇವತ್ತು ನಾನು ಅದೇ ಒಂದು ವ್ಯಕ್ತಿಗೆ ಹೇಳಿ ಅವರ ಹೆಸರು ಹೇಳಿ ಕೂಗ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ನಿಮ್ಗೇನೆ ಪಶ್ಚಾತ್ತಾಪ ಆಗ್ತದೆ. ಸೊ ಹಾಗಾಗಿ ನಾನು ಹೇಳುದು ಎಲ್ಲರಿಗೂ ಕೂಡ ಒಂದೇ ಹೇಳುದು, ಯಾರನ್ನು ದ್ವೇಷ ಮಾಡಬೇಡಿ.
ಕೆಟ್ಟದಾಗಿ ಕಮೆಂಟ್ಸ್ ಹಾಕಬೇಡಿ. ಮತ್ತೆ ನೀವು ಈಗ ನೋಡಿ, ಯೂಟ್ಯೂಬರ್ ಆಗಲಿ, ಇನ್ಫ್ಲುಯೆನ್ಸರ್ ಆಗಲಿ, ಕಂಟೆಂಟ್ ಕ್ರಿಯೇಟರ್ ಆಗಲಿ, ನಿಮ್ಮನ್ನು ನಗಿಸುವ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೇವೆ. ಇವತ್ತು ನೀವು ನಮ್ಮ ಮುಖವನ್ನು ನೋಡಿದರೆ ನಿಮಗೆ ಇವತ್ತು ಆಗಲಿಕ್ಕೆ ಇಲ್ಲ. ಆದರೆ ನಾವು ಸತ್ತ ನಂತರ ಇವರೊಂದು ಎಷ್ಟು ಒಳ್ಳೆ ವ್ಯಕ್ತಿಯಾಗಿದ್ರು, ಅದು ಆ ಒಂದು ಮಾತನ್ನು ನಾವು ಕೇಳಬೇಕಾದ್ರೆ ನಾವು ಸಾಯ್ಬೇಕಂತೆ. ಸತ್ತ ನಂತರ ನೀವು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ, ನೀವು ನಮ್ಮನ್ನು ಪ್ರಶಂಸೆ ಮಾಡಿ, ನಮ್ಮನ್ನು ಹೊಗಳಿ ಎಂತ ಪ್ರಯೋಜನ? ಹಾಗಾಗಿ ನಾನು ಅಷ್ಟೇ ಹೇಳುದು, ಒಳ್ಳೆ ವ್ಯಕ್ತಿಯಾಗಿದ್ರು. ಈವನ್ ನನಗೆ ನನ್ನದೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಎಷ್ಟೋ ಮಂದಿ ನನ್ನ ಫಾಲೋವರ್ಸ್ ಬಂದು ಹೇಳ್ತಿದ್ರು, ಅವರದೊಂದು ಇಂಟರ್ವ್ಯೂ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ರು. ಆದರೆ ತುಂಬ ಮಂದಿ ಅವರು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿದ್ರು, ತುಂಬ ಪ್ರಮೋಷನ್ಸ್ ಬರ್ತಾ ಇತ್ತು. ಹಾಗೇನೆ ಎಷ್ಟೋ ಮಂದಿ ಯೂಟ್ಯೂಬರ್ಸ್, ಇನ್ಫ್ಲುಯೆನ್ಸರ್ ಅವರದ್ದು ಇಂಟರ್ವ್ಯೂ ತೆಗಿತಿದ್ರು. ಸ್ವಲ್ಪ ರಶ್ ಕಡಿಮೆ ಆಗಲಿ, ಮತ್ತೆ ನಾನು ಸಮಾಧಾನದಲ್ಲಿ ಹೋಗ್ತೇನೆ ಅಂತ ಎಣಿಸಿದ್ದೆ. ಅಷ್ಟರಲ್ಲಿ ಇಷ್ಟೆಲ್ಲ ಇದು ಆಯ್ತು. ನನಗೇನೆ ಅಸಾಧ್ಯ ಆಗ್ತದೆ. ನನಗೆ ನಿಜವಾಗ್ಲೂ ನಂಬಲಿಕ್ಕೆ ಇವಾಗೂ ಕೂಡ ಆಗ್ತದೆ. ಈ ಕ್ಷಣದಲ್ಲಿ ಕೂಡ ನನಗೆ ನಂಬಲಿಕ್ಕೆ ಅಸಾಧ್ಯ. ಅಷ್ಟೊಂದು ಒಳ್ಳೆ ಎಲ್ಲರದೊಂದು ಮನಸ್ಸನ್ನು ಗೆದ್ದಿದ್ರು. ಅವರದೊಂದು ಮುಜ್ಜು ಮುಸುಂಟು ಮಂಗ ಮುಸುಂಟು ಹೇಳುವಂಥದ್ದು ಎಷ್ಟೋ ಒಂದು ಡಯಲಾಗ್ ನಮ್ಮ ಕನ್ನಡದಲ್ಲಿ ಆಗಲಿ, ತುಳುವಲ್ಲಾಗಲಿ ಎಲ್ಲರೂ ಒಂದು ಆಡಿಯೋವನ್ನು ಎಲ್ಲರೂ ಆಕ್ಟಿಂಗ್ ಮಾಡಿದರೆ. ಈವನ್ ನಾನು ಕೂಡ ಅದರಲ್ಲಿ ಒಂದು ಸೀನ್ ಇದು ರಾಜಿ ಪಿ ಶೆಟ್ಟಿದು ಒಂದು ಪದ್ಯ ಹೇಳಿದ್ರು ಅವರು. ಆ ಇದಕ್ಕೆ ನಾನೊಂದು ರಾಜಿ ಪಿ ಶೆಟ್ಟಿದು ಆಕ್ಟ್ ಮಾಡಿದೆ. ಅದರಲ್ಲಿ ನಾನು ಕನೆಕ್ಟ್ ಮಾಡಿದ್ದೆ. ಸುಮ್ಮನೆ ಯಾಕೆ ಬಂದೆ ಅಂತ ಹೇಳುವಾಗ ನಾನು ಸುಮ್ಮನೆ ಬಂದದ ಅದೊಂದು ರಾಜಿ ಪಿ ಶೆಟ್ಟಿದು ಸೂ ಫ್ರಮ್ ಸೂದು ಆಕ್ಟಿಂಗ್ ಮಾಡಿದ್ದೆ. ಹಾಗಾಗಿ ಎಲ್ಲರಿಗೂ ಖುಷಿಯಾಗಿತ್ತು. ಅವರದೊಂದು ಆಕ್ಟಿಂಗ್ ಆಗಲಿ, ಅವರದೊಂದು ಮಾತನಾಡುವ ಶೈಲಿ ಎಲ್ಲರಿಗೂ ಖುಷಿಯಾಗಿತ್ತು. ಇವತ್ತು ನಿಮ್ಮ ನಡುವಲ್ಲಿ ಆ ಒಂದು ವ್ಯಕ್ತಿ ಇಲ್ಲ. ತುಂಬಾ ಒಳ್ಳೆಯ ವ್ಯಕ್ತಿಯನ್ನು ನಾವು ಕಳ್ಕೊಂಡೇವೆ ಅಂತ ಹೇಳಿ ನಾನು ಪದಗಳೇ ಬರ್ತಿಲ್ಲ ಏನು ಹೇಳ್ಬೇಕಂತೇಳಿ. ನಾನು ಇಷ್ಟೇ ಹೇಳಬಲ್ಲೆ, ಯಾರಿಗೊಂದು ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರಿಗೋ ಒಂದು ಕೆಟ್ಟ ಪದವಾಗಿ ಕಮೆಂಟ್ಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಇಷ್ಟೇ ಹೇಳಬಲ್ಲೆ, ಆಶಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ. ಓಂ ಶಾಂತಿ ಆಶಕ್ಕ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ.